ಮೂಡುಬಿದಿರೆಯ ಪ್ರತಿಷ್ಠಿತ ಐಕೇರ್ ಡೆವಲಪರ್ಸ್ ಅವರ ಐಕೇರ್ ಸಿಟಿ ಮಾಲ್ಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಐಕೇರ್ ಡೆವಲಪರ್ಸ್ನ ಪ್ರವರ್ತಕ ಅಶ್ವಿನ್ ಪಿರೇರಾ ಅವರ ತಂದೆ ವಿನ್ಸೆಂಟ್ ಪಿರೇರಾ ಹಾಗೂ ತಾಯಿ ತೆರೇಸಾ ಪಿರೇರಾ ಶಂಕುಸ್ಥಾಪನೆ ನೆರವೇರಿಸಿದ್ರು. ಮೂಡುಬಿದಿರೆ ಚರ್ಚಿನ ಧರ್ಮಗುರು ಫಾದರ್ ಪಾಲ್ ಸಿಕ್ವೇರಾ ಭೂಮಿ ಪೂಜೆ ನೆರವೇರಿಸಿ ಆಶೀರ್ವಚನ ನೀಡಿದ್ರು. ಮಾಲಿನ ಕಟ್ಟಡ ಮುಗಿಯುವವರೆಗೆ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ಎಲ್ಲ ದುಷ್ಟ ಶಕ್ತಿಗಳಿಂದ, ಎಲ್ಲ ಅಪಘಾತಗಳಿಂದ ನಮ್ಮನ್ನು ಪಾರು ಮಾಡು. ನಿನ್ನ ಕೃಪೆಯಿಂದ ಈ ಕಟ್ಟಡದ ಕೆಲಸವು ಸುಸೂತ್ರವಾಗಿ ನೆರವೇರಲಿ ಅಂತ ನಮ್ಮ ಪ್ರಾರ್ಥನೆ. ಈ ನಮ್ಮ ಪ್ರಾರ್ಥನೆ ಪ್ರಭು ಕ್ರಿಸ್ತರ ಮುಖಾಂತರ ನಾವು ಮಾಡುತ್ತೇವೆ. ಮಾಜಿ ಸಚಿವ ಕೆ ಅಮರನಾಥ್ ಶೆಟ್ಟಿ ಹಾಗೂ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಐಕೇರ್ ಸಿಟಿ ಮಾಲ್ನ ಬ್ರೋಷರ್ ಅನ್ನು ಬಿಡುಗಡೆಗೊಳಿಸಿದ್ರು. ಐಕೇರ್ ಡೆವಲಪರ್ಸ್ನ ಪಾಲ್ದಾರಾದ ಮೆಲಿಸಾ ಡಿಸೋಸಾ, ಫಾದರ್ ಫ್ರಾಂಕ್ ವಾಲ್ಡರ್, ಜಾಗದ ವಾರಸುದಾರ ಜಾನ್ ಪಿಂಟೋ, ಅಬ್ದುಲ್ ರಜಾಕ್, ಪಂಡಿತ್ ರೆಸಾರ್ಟ್ನ ಪ್ರವರ್ತಕರಾದ ಎಲ್ ಗೋಯಲ್ ಸಹಿತ ಇತರ ಗಣ್ಯರು ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ 24/7 ಮೂಡುಬಿದಿರೆ.